friends, welcome to Madhura Kannada Kalyana channel. Today's class I am going to help you with a simple friendly conversation in Kannada. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 15, Conversation. What is your name? Ninna ಹೆಸರೇನು? Ninna ಹೆಸರೇನು? With respect, you can say ನಿಮ್ಮ ಹೆಸರೇನು or ತಮ್ಮ ಹೆಸರೇನು. ನಿಮ್ಮ ಹೆಸರೇನು or ತಮ್ಮ ಹೆಸರೇನು. What are you doing? ನೀನು ಏನು ಮಾಡುತ್ತಿರುವೆ? ನೀನು ಏನು ಮಾಡುತ್ತಿರುವೆ? With respect, ನೀವು ಏನು ಮಾಡುತ್ತಿದ್ದೀರಾ or ತಾವು ಏನು ಮಾಡುತ್ತಿದ್ದೀರಾ? ನೀವು ಏನು ಮಾಡುತ್ತಿದ್ದೀರಾ or ತಾವು ಏನು ಮಾಡುತ್ತಿದ್ದೀರಾ? ಹೌ ಆರ್ ಯು? ನೀನು ಹೇಗಿದ್ದೀಯಾ? ನೀನು ಹೇಗಿದ್ದೀಯಾ? ವಿತ್ ರೆಸ್ಪೆಕ್ಟ್, ನೀವು ಹೇಗಿದ್ದೀರಾ or ತಾವು ಹೇಗಿದ್ದೀರಾ? ನೀವು ಹೇಗಿದ್ದೀರಾ or ತಾವು ಹೇಗಿದ್ದೀರಾ? ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆಲ್ ಆರ್ ಫೈನ್. ಎಲ್ಲರೂ ಚೆನ್ನಾಗಿದ್ದಾರೆ ಆರ್ ಎಲ್ಲರೂ ಸೌಖ್ಯವಾಗಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ ಆರ್ ಎಲ್ಲರೂ ಸೌಖ್ಯವಾಗಿದ್ದಾರೆ. ವೇರ್ ಆರ್ ಯು ಗೋಯಿಂಗ್? ನೀನು ಎಲ್ಲಿಗೆ ಹೋಗುತ್ತಿರುವೆ ಆರ್ ನೀನು ಎಲ್ಲಿಗೆ ಹೊರಟಿರುವೆ? ವಿತ್ ರೆಸ್ಪೆಕ್ಟ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಆರ್ ತಾವು ಎಲ್ಲಿಗೆ ಹೋಗುತ್ತಿದ್ದೀರಾ? ತಾವು ಎಲ್ಲಿಗೆ ಹೊರಟಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ನೀನು ಏನು ಮಾಡುತ್ತಿರುವೆ? ನೀನು ಏನು ಮಾಡುತ್ತಿರುವೆ? ವಿತ್ ರೆಸ್ಪೆಕ್ಟ್ ಟು ಎಲ್ಡರ್ ಪರ್ಸನ್, ನೀವು ಏನು ಮಾಡುತ್ತಿದ್ದೀರಾ ಆರ್ ತಾವು ಏನು ಮಾಡುತ್ತಿದ್ದೀರಾ? ಐ ಆಮ್ ವರ್ಕಿಂಗ್ ಇನ್ ಅನ್ ಆಫೀಸ್. ನಾನು ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ. ವಿತ್ ರೆಸ್ಪೆಕ್ಟ್, ನಾವು ಕಚೇರಿಯಲ್ಲಿ ಕೆಲಸ ಮಾಡುತ್ತೇವೆ. ನಾವು ಕಚೇರಿಯಲ್ಲಿ ಕೆಲಸ ಮಾಡುತ್ತೇವೆ. ಐ ಆಮ್ ಸ್ಟಡಿಂಗ್ ಇನ್ ಕಾಲೇಜ್. ನಾನು ಕಾಲೇಜಿನಲ್ಲಿ ಓದುತ್ತೇನೆ. ನಾನು ಕಾಲೇಜಿನಲ್ಲಿ ಓದುತ್ತೇನೆ. ಸ್ಟಡಿ ವೆಲ್. ಚೆನ್ನಾಗಿ ಓದು. ಚೆನ್ನಾಗಿ ಓದು. ವಿತ್ ರೆಸ್ಪೆಕ್ಟ್, ಚೆನ್ನಾಗಿ ಓದಿ. ಚೆನ್ನಾಗಿ ಓದಿ. ಆಫ್ಟರ್ ಯುವರ್ ಎಕ್ಸಾಮ್ ಕಮ್ ಟು ನೇಟಿವ್. ನಿನ್ನ ಪರೀಕ್ಷೆ ನಂತರ ಊರಿಗೆ ಬಾ. ನಿನ್ನ ಪರೀಕ್ಷೆ ನಂತರ ಊರಿಗೆ ಬಾ. ವಿತ್ ರೆಸ್ಪೆಕ್ಟ್, ನಿಮ್ಮ ಪರೀಕ್ಷೆ ನಂತರ ಊರಿಗೆ ಬನ್ನಿ. ನಿಮ್ಮ ಪರೀಕ್ಷೆ ನಂತರ ಊರಿಗೆ ಬನ್ನಿ. ಲೆಟ್ಸ್ ಹ್ಯಾವ್ ಸಮ್ ಫ್ರೂಟ್ಸ್. ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಳ್ಳೋಣ. ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಳ್ಳೋಣ. ಸಿ ಯು ನೆಕ್ಸ್ಟ್ ವೀಕ್. ಮುಂದಿನ ವಾರ ಕಾಣುತ್ತೇನೆ. ಮುಂದಿನ ವಾರ ಕಾಣುತ್ತೇನೆ ಆರ್ ಮುಂದಿನ ವಾರ ಸಿಗುತ್ತೇನೆ. ಮುಂದಿನ ವಾರ ಸಿಗುತ್ತೇನೆ. So friends, I hope you enjoyed learning Kannada. Let's learn more new conversations in our next videos. Until then, thank you. Bye-bye.